ಮುಂಬೈ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯು ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶಿವಾಸ್ ಪರಿವಾರದ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರಿನರೊಂದಿಗೆ ಅತಿಥಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಮುಂಬೈಯ ಅಂಧೇರಿ ಪೂರ್ವದ ಲಕ್ಷ್ಮಿ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಶಿವಾಸ್ ಅಕಾಡೆಮಿಯಲ್ಲಿ ನಡೆಯಿತು. ಬಾಲಿವುಡ್ ರಂಗದಲ್ಲಿ ಹೇರ್ ಸ್ಟೈಲ್ ಮೂಲಕ ಸೆಲೆಬ್ರಿಟಿ ನಾಮಾಂಕಿತ ಶಿವಾಸ್ ಹೇರ್ ಡಿಸೈನರ್ಸ್ನ ಆಡಳಿತ ನಿರ್ದೇಶಕ ಡಾ ಶಿವರಾಮ್ ಕೃಷ್ಣ ಭಂಡಾರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪತ್ರಕರ್ತರು ಸಮಾಜದ ಕನ್ನಡಿಯಾಗಿದ್ದು ಸದೃಢ ಸಮಾಜ ರೂಪಿಸುವಂತಹ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು. ನೀವೆಲ್ಲ ಊರಿಂದ ಇವತ್ತು ಬೆಳಿಗ್ಗೆ ಬಂದು ನಮ್ಮ ಕಾಂದಿವಲ್ಲಿ ಬ್ರಾಂಚ್ಗೆಲ್ಲ ಬಂದಿದ್ದೀರಿ, ನೋಡಿದ್ರಿ, ಈಗ ಅಕಾಡೆಮಿ ಬಂದ್ರಿ. ತುಂಬ ನಮಗೆ ಬಹಳ ಅಂದರೆ 98ಅಲ್ಲಿ ನಾನು ಫಸ್ಟ್ ಆರ್ಟಿಕಲ್ ಬಂದಿತ್ತು. ವೀರಪ್ಪನಿಗೆ ನಾನು ಮುಸ್ತಾಚನ್ನು ತಲೆಯಲ್ಲಿ ಬಿಡಿಸಿದ್ದೆ. ಆವಾಗ ತುಂಬ ಫೇಮಸ್ ಇತ್ತು ಅದು. ಅಂದಿನಿಂದ ಶುರುವಾದ ಪತ್ರಕರ್ತರ ಸೇವೆ ನನಗೆ ಈಗಲೂ ಉಂಟು. ನಿಮ್ಮವರಿಂದ ನಾನು ತುಂಬ ಪ್ರಚೋದನೆ ಅಂದರೆ ಇದು ಪ್ರೇರಣೆ ಅಂದರೆ ನಿಮ್ಮಲ್ಲಿ ನಮಗೆ ತುಂಬ ಪ್ರೇರಣೆ ಸಿಕ್ಕಿದೆ. ನಿಮಗೆ ತುಂಬ ಧನ್ಯವಾದಗಳು. ಇಲ್ಲಿ ನಮ್ಮ ಪರಿವಾರದೊಂದಿಗೆ ನೀವೆಲ್ಲ ಬಂದು ಸೇರಿದ್ದೀರಿ, ನನಗೆ ತುಂಬ ಸಂತೋಷ ಆಗ್ತಿದೆ. ಪತ್ರಕರ್ತರ ಸಂಘದ ಮಹಾರಾಷ್ಟ್ರ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪತ್ರಕರ್ತರಲ್ಲಿ ಮತಭೇದಗಳು ಸಲ್ಲದು, ನಾಡನ್ನ ತಿದ್ದುವ ಪತ್ರಕರ್ತರು ಬುದ್ಧಿವಂತ ಪ್ರಜೆಗಳಾಗಬೇಕು ಎಂದು ಹೇಳಿದರು. ಮೊದಲೇ ಅಂದ್ರೆ ಈಗಲೂ ಕೂಡ ಬಾಲ್ಡಾಗ್ರಿ ಅವರ ಮಗ ಆಗ್ಲಿ ಮೊಮ್ಮಕ್ಕಳಾಗ್ಲಿ ಸೊಸೆಯಂದರಾಗ್ಲಿ ಎಲ್ರಿಗೆ ಇವರು ಬೇಕೇ ಬೇಕು. ಇವರಿಲ್ಲ ಅಂದ್ರೆ 10 ದಿನ ಇವರು ಔಟ್ ಆಫ್ ಕಂಟ್ರಿ ಎಲ್ಲಾದ್ರೂ ಇದ್ರೆ ಅವರ 10 ದಿನ ನಂತರ ಇಲ್ಲಂದ್ರೆ ಆ 10 ದಿನದ ಮೊದಲು ಇವರಿಗೆ ಕರೆ ಮಾಡಿ ಕೇಳುವಂಥದ್ದು ನೋಡಿ. ಆ ಒಂದು ಮಟ್ಟಕ್ಕೆ ಬೆಳೆಯಬೇಕಾದ್ರೆ ಅದು MA MCom ಏನೋ ಡಿಗ್ರಿ ಮಾಡಿದ್ರೆ ಒಂದು ವಿಚಾರ ಬೇರೆ. MBA ಮಾಡಿ ಇವರು ಆ ಪ್ರಾಥಮಿಕ ಶಿಕ್ಷಣವನ್ನ ಕಲಿತು ಕೂಡ ಇವತ್ತು ಮರಾಠಿ, ಹಿಂದಿ, ಇಂಗ್ಲಿಷ್ ಎಷ್ಟು 86 ರಾಷ್ಟ್ರಗಳನ್ನು ಸುತ್ತಿದ ಒಂದು ನಮ್ಮೂರ ಅದು ದೊಡ್ಡ ಹೆಚ್ಚಿನವರು ಹೇಳ್ತಾರೆ ರೋಡ್ಸ್ ಇದರೊಟ್ಟಿಗೆ ಅಂತ ಹೇಳಿ. ಯಾಕಂದ್ರೆ ನನಗೆ ಇವರಲ್ಲಿರುವ ಅವರ ಜೊತೆಯಲ್ಲಿದ್ದು ನಾನೊಂದು ಸೇವೆ ಮಾಡಿದರೆ ನಾಳೆ ನಾನು ಸಹ ಒಂದು ಎಲ್ಲೋ ಗುರುತಿಸ್ಕೊಳ್ಬಹುದು ಹೇಳುವ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪದ್ಮಶ್ರೀ ಪುರಸ್ಕಾರಕ್ಕೆ ಇವರ ಹೆಸರು ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿ, ಇದು 4ನೇ ಬಾರಿ ಮುಂಬೈ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಮುಂಬೈಯಲ್ಲಿ ವೇದಿಕೆಯನ್ನ ಒದಗಿಸುತ್ತಾ ಬಂದಿರುವ ಕಪಸಮ್ಮ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಅವರು, ಮಾತಾಪಿತರ ಸೇವೆಗೆ ಶಿವರಾಮ್ ಭಂಡಾರಿ ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ನಮಗೆ ಇಡೀ ದೇಶಕ್ಕೆ ಮಾದರಿಯಾದ ಒಬ್ಬ ಯುವಕ ಇದರಲ್ಲಿ ಡಾಕ್ಟರ್ ಶಿವರಾಮ್ ಭಂಡಾರಿ ಅವರು. ನಾನು ನೋಡ್ತೀನಿ ಇವತ್ತು ತಂದೆ ತಾಯಿಯನ್ನು ಸದಾ ಅವರ ನೆನಪನ್ನು ಇಟ್ಕೊಳ್ಬೇಕೆಂಬ ಉದ್ದೇಶದಿಂದ ಇವತ್ತು ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ಅದರಿಂದ ಇವತ್ತು ತುಂಬ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ, ಬಡವರಿಗೆ, ಆರೋಗ್ಯದ ತೊಂದರೆಗೊಳಗಾದವರಿಗೆ ಇವತ್ತು ಒಂದು ಒಳ್ಳೆಯ ಸಹಾಯವನ್ನು ಕೊಡುವ ಚಾರಿಟೇಬಲ್ ಟ್ರಸ್ಟ್ ಇದ್ದರೆ ಅದು ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್. ಅದರ ಟ್ರಸ್ಟಿ ಅನಿಸಿ ಭಂಡಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ನಾನು ಅವರ ಕಾರ್ಯವನ್ನು ಮೆಚ್ಚಲೇಬೇಕು. ನಾವು ಹೇಳ್ತೇವೆ ಬಡತನ ಎಂಬುದು ಒಂದು ಶಾಪ ಅಂತ, ಆದರೆ ಬಡತನ ಎಂಬುದು ವರ ಅಂತೇಳಿ ನಮಗೆ ತೋರಿಸಿಕೊಟ್ಟವರು ನಮ್ಮ ಶಿವರಾಮ್ ಭಂಡಾರಿ ಅವರು. ಇವತ್ತು ಮನುಷ್ಯ ಹತ್ರ ಕೋಟಿಗಟ್ಟಲೆ ದುಡ್ಡು ಇದ್ದರೂ ನಮ್ಮಲ್ಲಿ ಛಲ ಇಲ್ಲದಿದ್ದರೆ, ನಮ್ಮಲ್ಲಿ ಒಂದು ಒತ್ತಾಸೆ ಇಲ್ಲದಿದ್ದರೆ ನಾನು ಯಾವುದೇ ಒಂದು ಹುದ್ದೆಯಲ್ಲಿ ಏರಲೇಬೇಕು ಅಂತ ಹೇಳಿ ಒಂದು ಶ್ರಮ, ಅದರೊಟ್ಟಿಗೆ ಪರಿಶ್ರಮ, ಅದರೊಟ್ಟಿಗೆ ಛಲ ಅದನ್ನೆಲ್ಲ ತೋರಿಸಿಕೊಟ್ಟವರು ನಮ್ಮ ಡಾಕ್ಟರ್ ಶಿವರಾಮ್ ಭಂಡಾರಿ.
ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಭಾಸ್ಕರ ಕಟ್ಟ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್, ಕೋಶಾಧಿಕಾರಿ ಬಿಎನ್ ಪುಷ್ಪರಾಜ್, ಗುಲಾಬಿ ಕೃಷ್ಣ ಟ್ರಸ್ಟ್ನ ವಿಶ್ವಸ್ತ ಸದಸ್ಯೆ ಅನುಶ್ರೀ ಭಂಡಾರಿ, ಕಪಸಮ ಗೌರವ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಎಸ್ ಸುವರ್ಣ, ವಿಶೇಷ ಆಮಂತ್ರಿತ ಸದಸ್ಯ ಸಾ ದಯಾ, ಕಪಸಮ ಕಾರ್ಯಕಾರಿ ಸಮಿತಿಯ ಸದಸ್ಯ ವಿಶ್ವನಾಥ್ ಪೂಜಾರಿ ನಿಟೋಡಿ, ಕಾರ್ಯಕಾರಿ ಸಮಿತಿಯ ಸದಸ್ಯೆ ಅನಿತಾ ಬಿ ಪೂಜಾರಿ ತಾಕೋಡೆ, ವಿಶೇಷ ಆಮಂತ್ರಿತ ಸದಸ್ಯೆ ಸವಿತಾ ಎಸ್ ಶೆಟ್ಟಿ, ಸದಸ್ಯರಾದ ಶ್ರೀನಿವಾಸ್ ಜೋಕಟೆ, ಗಣಪತಿ ಮೊಗಬೀರ, ಗುಲಾಬಿ ಕೃಷ್ಣ ಟ್ರಸ್ಟ್ನ ವಿಶ್ವಸ್ತ ಸದಸ್ಯೆ ಶ್ವೇತಾ ಆರ್ ಭಂಡಾರಿ, ಶಿವಾಸ್ ಪರಿವಾರದ ರಘು ಭಂಡಾರಿ, ರವಿ ಭಂಡಾರಿ, ಮೆಲಿಸಾ ಡಿಕೋಸ್ಟಾ, ಸಿಸಿಲಿಯಾ ಸಿಕ್ವೇರಾ, ಮೊಹಮ್ಮದ್ ಇಲಿಯಾಸ್ ಮತ್ತಿತರರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸತೀಶ್ ಶಿರಾ, ದಯಕ್ ಕಾಚೆ, ಲಕ್ಷ್ಮೀ ನಾರಾಯಣ ರಾವ್, ಕಲೀಂ ಸೆರಾಚೆ, ಜೀವನ್ ಬಿಎಸ್, ಮೋಹನ್ ಕುತ್ತರ್, ಶಶಿಧರ್ ಡಿ ಬಂಗೇರಾ, ಸಂದೀಪ್ ಸಾಲ್ಯಾನ್, ಆರಿಫ್ ಕಲ್ಕಟ್ಟ, ವಿಭಾ ಎಸ್ ನಾಯಕ್ ಸಂವಾದದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮುಂಬೈ.